ಕನ್ನಡ ರಾಜ್ಯೋತ್ಸವ ಹತ್ತಿರವಾದಂತೆ ಕೆಲ ಕನ್ನಡಾಭಿಮಾನಿಗಳು ರಾಜ್ಯೋತ್ಸವಕ್ಕೆ ವಿಶಿಷ್ಟ ರೀತಿಯಲ್ಲಿ ತಮ್ಮ ಅಭಿಮಾನವನ್ನು ಮೆರೀತಾರೆ. ಅಂತೆ ಇಲ್ಲೊಬ್ಬ ಕನ್ನಡಾಭಿಮಾನಿ ತಮ್ಮ ಪ್ಲಾಸ್ಟಿಕ್ ಅಂಗಡಿಯ ವಸ್ತುಗಳನ್ನು ಕೆಂಪು ಹಳದಿ ಕನ್ನಡದ ಬಾವುಟದಂತೆ ಜೋಡಿಸಿರುವ ಸುಂದರ ನೋಟ ಸದ್ಯ ಬೇಲೂರಿನ ಜನಾಕರ್ಷಣೆ ಕೇಂದ್ರವಾಗಿದೆ. ಬೇಲೂರಿನ ವಾಟಾಳ್ ಎಂದೇ ಖ್ಯಾತಿ ಪಡೆದ BR ತೀರ್ಥಂಕರ್ ಅವರ ಕನ್ನಡದ ಅಪರಿಮಿತ ಪ್ರೇಮದ ಯಶೋಗಾಥೆ ನಿಜಕ್ಕೂ ಅನನ್ಯವಾಗಿದೆ. ವಿದ್ಯಾರ್ಥಿ ದಿಸೆಯಿಂದಲೇ ಕನ್ನಡದ ಅಭಿಮಾನವನ್ನು ಬೆಳೆಸಿಕೊಂಡ ತೀರ್ಥಂಕರ್ ಬೇಲೂರಿನ ಮಾರುತಿ ಯುವಜನ ಸಂಘದಲ್ಲಿ ಸಕ್ರಿಯ ಸದಸ್ಯರಾಗಿ ಪತ್ರಕರ್ತರಾಗಿ ಕೆಲಸ ಮಾಡಿದ್ದಾರೆ. ಮೊದಲೇ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನದ ಮೇಲೆ ಶಿಲ್ಪಕಲಾ ನಾಡಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘವನ್ನು 2006ರಲ್ಲಿ ಸ್ಥಾಪಿಸಿ ಇಲ್ಲಿಯ ತನಕ ಡಾಕ್ಟರ್ ರಾಜ್ ಜನ್ಮದಿನ ಮತ್ತು ಪುಣ್ಯತಿಥಿಯನ್ನು ವಿನೂತನವಾಗಿ ಆಚರಿಸಿದ್ದಾರೆ. 2008ರಲ್ಲಿ ಬೇಲೂರಿನ ಹೃದಯ ಭಾಗದಲ್ಲಿ ಡಾಕ್ಟರ್ ರಾಜ್ ಹೆಸರಿನಲ್ಲಿ ದೊಡ್ಡ ಕನ್ನಡ ಧ್ವಜಸ್ತಂಭವನ್ನು ಸ್ಥಾಪಿಸಿದ್ದು ಪ್ರತಿ ರಾಜ್ಯೋತ್ಸವ ಆಚರಣೆ ನಡೆಸುತ್ತಾ ಬಂದಿದ್ದಾರೆ. ಬೇಲೂರಿನ ವರ್ತಕರ ಸಂಘ, ದೇವಾಂಗ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ತು ಸೇರಿದಂತೆ 10 ಸಂಘ ಸಂಸ್ಥೆಗಳಲ್ಲಿ ಕ್ರಿಯಾಶೀಲ ಕೆಲಸ ನಿರ್ವಹಿಸುತ್ತಿರುವ BR ತೀರ್ಥಂಕರ್ ಪೇಟೆ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷರಾಗಿ ಪುರಸಭಾ ಮುಂಭಾಗದ ಪುರಾತನ ಗಣಪತಿ ವಿಗ್ರಹವನ್ನು ಪುನರ್ಸ್ಥಾಪಿಸಿ ದೇಗುಲ ನಿರ್ಮಿಸಿದ ಕೀರ್ತಿಗೆ ಭಾಜನರಾಗಿದ್ದಾರೆ. ಈಗಿನ ಒಂದು ವಾತಾವರಣದಲ್ಲಿ ನಮ್ಮ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿ ಮಾಡಬೇಕಾಗಿತ್ತು. ಆದರೆ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಅಗಲಿ ಹೋಗಿರೋದ್ರಿಂದ ನಾವು ಈ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಕನ್ನಡ ಬಾವುಟ ಆರಿಸುವುದು ಮಾತ್ರ ಸೀಮಿತವಾಗಿದೆ. ಆದರೆ ನಾವು ನವೆಂಬರ್ ತಿಂಗಳಲ್ಲಿ ಮಾತ್ರ